ಯಾವ ಪದ್ಯ? ಮುಂದಕ್ಕೆ ನಮ್ಮ ಊರಿನ ಸ್ಥಳೀಯ ಪ್ರತಿಭೆ ಕೀರ್ತನಾ ನೀರಮೂಲೆ ಅವಳು ಒಂದು ಭಕ್ತಿಗೀತೆಯನ್ನು ಹಾಡ್ತಾ ಇದ್ದಾಳೆ. ಹಲೋ. ಬಹಳ ಸುಂದರವಾಗಿ ಗಣೇಶನ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸಿದ ಕೀರ್ತನಾ ನೀರಮೂಲೆ ಇವಳಿಗೆ ಅಭಿನಂದನೆಗಳು. ಮುಂದಕ್ಕೆ ಧನ್ವಿ ಆರ್ಜಿ ಗುಂಪೆ ಅವಳು ಒಂದು ದೇಶಭಕ್ತಿ ಗೀತೆಯನ್ನು ಹಾಡಲು ವೇದಿಕೆಗೆ ಬರ್ತಾ ಇದ್ದಾಳೆ. ಧನ್ವಿ ಗುಂಪೆ ಒಂದು ದೇಶಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದಾಳೆ. ಹಲೋ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ, 10 ಹಲವು ಧರ್ಮವು ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ. ಭೂಯ ಸ್ವರ್ಗವು ಭೂಯ ಸ್ವರ್ಗವು. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು. ಹೇಳು ನೀನು ಹೆಮ್ಮೆಯಿಂದ ಸಾರುತ್ತಾ, ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ. ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ, ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಸುಂದರವಾದ ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಿದ ಧನ್ವಿ ಇವಳಿಗೆ ಅಭಿನಂದನೆಗಳು. ಮುಂದೆ ಈ ವೇದಿಕೆಯಲ್ಲಿ ನಮ್ಮೂರಿನ ಇನ್ನೊಬ್ಬಳು ಪ್ರತಿಭೆ ಪ್ರಜ್ಞಾ ಆಚಾರ್ಯ ಇವಳು ಒಂದು ಸುಂದರವಾದ ಭಕ್ತಿ ಪ್ರಧಾನವಾದ ಗೀತೆಯನ್ನು ಹಾಡಲಿಕ್ಕಿದ್ದಾಳೆ.
ಬಹಳ ಸುಂದರವಾಗಿ ಭಕ್ತಿ ಪ್ರಧಾನವಾದ ಗೀತೆಯನ್ನು ಪ್ರಸ್ತುತಪಡಿಸಿದ ಪ್ರಜ್ಞಾ ಆಚಾರ್ಯ ಧರ್ಮತರ್ಕ ಇವರಿಗೆ ಅಭಿನಂದನೆಗಳು. ಮುಂದಕ್ಕೆ ಈ ವೇದಿಕೆಯಲ್ಲಿ ಮನಸ್ವಿ ಭಟ್ ಇವಳು ಒಂದು ಸೊಗಸಾದ ದೇಶಭಕ್ತಿ ಗೀತೆಯನ್ನು ಹಾಡ ನಿಮ್ಮ ಮುಂದೆ ಬರ್ತಾ ಇದ್ದಾಳೆ. ಮನಸ್ವಿ ಭಟ್ ಇವಳಿಗೆ ಸ್ವಾಗತ. ನಮ್ಮ ತಾಯಿ ಭಾರತಿ ನಮ್ಮಗಿಂದು ಸಂಸ್ಕೃತಿ, ನಮ್ಮ ತಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ, ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ. ನಾವು ಭಾರತೀಯರು, ನಾವು ಹಿಂದೂ ಬಾಂಧವರು, ನಾವು ಭಾರತೀಯರು, ನಾವು ಹಿಂದೂ ಬಾಂಧವರು. ನಮ್ಮ ತಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ತಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ, ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ. ನಾವು ಭಾರತೀಯರು, ನಾವು ಹಿಂದೂ ಬಾಂಧವರು, ನಾವು ಭಾರತೀಯರು, ನಾವು ಹಿಂದೂ ಬಾಂಧವರು. ನಮ್ಮ ತಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ತಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ. ಧನ್ಯವಾದಗಳು. ಬಹಳ ಸೊಗಸಾಗಿ ಹಾಡಿದ ಪೃಥ್ವಿ ಭಟ್, ಸಾರಿ ಮನಸ್ವಿ ಭಟ್ ಇವಳಿಗೆ ಅಭಿನಂದನೆಗಳು. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಒಂದು ಗಣೇಶನ ಭಕ್ತಿಗೀತೆಯನ್ನು ಹಾಡ್ತಾ ಇದ್ದೇನೆ.